ತಮಿಳ್ ಮುರುತುವರ್ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಂಗಳೂರಿನ ತೊಕ್ಕೊಟ್ಟು ಪರಿಸರದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದ ಮೊದಲಿಗೆ ಸಂಭ್ರಮಾಚರಣೆಯ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಕೆಟಿ ಸುವರ್ಣ, ಬಿಜೆಪಿ ಮುಖಂಡರು ಸೆಲ್ವರಾಜ್, ಶಶಿ, ಜಯರಾಮ್, ಕುಮಾರ್, ಶಂಕರ್, ಅಂಬಳಗನ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ಎಲ್ಲ ಅತಿಥಿಗಳು 100 ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಬಿಜೆಪಿ ಮುಖಂಡರಾದ ಕೆಟಿ ಸುವರ್ಣ ಅವರಿಗೆ ಕರ್ನಾಟಕದ ಗೆಜೆಟ್ನಲ್ಲಿ ತಮಿಳು ಮಾರ್ತವರ್ ಜಾತಿಯನ್ನು ಸೇರಿಸುವ ನಿಟ್ಟಿನಲ್ಲಿ ಮನವಿಯನ್ನು ನೀಡಿ ರಾಜ್ಯದ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರಿಗೆ ಮನವಿಯನ್ನು ನೀಡಲು ಕೇಳಲಾಯಿತು. ಬಳಿಕ ಸಂಭ್ರಮಾಚರಣೆಯ ಮುಖ್ಯ ಅತಿಥಿಯಾಗಿದ್ದ ಬಿಜೆಪಿ ಮುಖಂಡ ಕೆಟಿ ಸುವರ್ಣ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಭ್ರಮಾಚರಣೆಯ ಅಂಗವಾಗಿ ಪದಾಧಿಕಾರಿಗಳಿಂದ ರಕ್ತದಾನ ಎನಪೋಯ ಹಾಸ್ಪಿಟಲ್ನಲ್ಲಿ ಮಾಡಲಾಯಿತು. ಅವೊಂಜಿ ಆಚರಣೆ ಅಂಚನೆ ನೆತ್ತ ಸ್ಥಾಪಕರಣ ಅವೊಂಜಿ ಅನ್ನ ಜನ್ಮದಿನಾಚರಣೆ ನೆತ್ತ ಒಟ್ಟಿಗೆ ಬಾರಿ ಸೋಕಡೆ ಬಾರಿ ಅರ್ಥಪೂರ್ವಕವಾದ ಈ ಕಾರ್ಯಕ್ರಮವನ್ನು ಮಾಡುವುದನ್ನು ಕಂಡ ಬಾರಿ ಸಂತೋಷವಾಗುವುದು. ಇಡೀ ನಮ್ಮ ಇಡೀ ದೇಶಡು ಬೇರೆ ಬೇರೆ ಸಮಾಜದ ಇತ್ತೊಂದು ಪ್ರತಿಯೊಂದು ಸಮಾಜದ ಅಕಲಕಲ ಸಂಘದ ಮೂಲಕ ಇನಿ ಏನು ಬಿಲ್ಲವ ಸಮಾಜ ದಿಕ್ಕು ಬಿಲ್ಲವ ಕುದುರೋಡಿ ಕರ್ನ ವರ್ಷ 100 ವರ್ಷ ಆಚರಣೆ ಮಾಡ್ತದೆ. ಅಜಿ ಇನಿ ಬೇರೆ ಬೇರೆ ಜಾತಿ ದಕ್ಕಲ ಅಕಲಕಲ ಸಂಘಟನೆ ಬಲಪಡಿಸೋಣ ಮಾತ್ರ ದೇಶ ಭದ್ರತೆ ಹಾಕೊಂಡು ನಮ್ಮ ಹಿಂದೂ ಸಂಘಟನೆ ಒರಿಪೋಲಿ ಮಾಡ್ಬಿಡ ಆ ನೆನಟು ಬಾರಿ ಅರ್ಥಪೂರ್ಣವಾಯಿನ ಇನಿ ನಮ್ಮ ಆ ಒಂದು ಸಂಘನು 100 ವರ್ಷ ಆಚರಣೆ ಮಾಡ್ಕೊಂಡು ಪಡೆಯಲು ಬಾರಿ ಸಂತೋಷವಾಗಿದೆ. ನಮ್ಮದು ಇವತ್ತು ಕರ್ನಾಟಕ ತಮಿಳ್ ಮರ್ತುವರ್ ಸಂಘ ಎಂಬ ಸ್ಥಾಪನೆ ಮಾಡಿ 2015ರಲ್ಲಿ ಸ್ಥಾಪನೆ ಮಾಡಿದ ಈ ಸಮಾಜವು ಸಾಧಾರಣವಾಗಿ 4 ವರ್ಷ ಮುಗಿದು 5ನೇ ವರ್ಷಕ್ಕೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದರ ಮುಖ್ಯವಾದ ಇವತ್ತಿನ ಒಂದು ಕಾರ್ಯಕ್ರಮವು ನಮ್ಮ ಸಮಾಜಕ್ಕಾಗಿ ದುಡಿದು ಮಾಡಿದ ಶ್ರೀ ವೈದ್ಯನಾಥನವರ ಜನ್ಮದಿನಾಚರಣೆ ಮತ್ತು ನಮ್ಮ ಮರ್ತುವರ್ ಸಂಘ ಸ್ಥಾಪನೆಗೊಂಡು 100 ವರ್ಷ ಒಂದು ಪೂರ್ತಿ ಮಾಡಿದ ಒಂದು ಸಂಭ್ರಮದ ದಿನಾಚರಣೆಯನ್ನು ಮಾಡುವ ಹಂಬಲದಿಂದ ನಮ್ಮ ಸಮಾಜದ ಎಲ್ಲರೂ ಇವತ್ತು ಒಂದು ಶ್ರೀ ಗಣೇಶ್ ಮಂದಿರ ತೊಕ್ಕೋಟೆ ಎಂಬಲ್ಲಿ ಸೇರಿದ್ದೇವೆ.